ಬೆಂಗಳೂರಿನಲ್ಲಿ ನಿನ್ನೆ ಯಕ್ಷಗಾನ ವೈಭವ ಮೇಳೈಸಿತ್ತು. ವೆಸ್ಟ್ ಆಫ್ ಕಾರ್ಡ್ ರೋಡ್ನ ನಾಗಪುರದಲ್ಲಿ ನಡೆದ ಊರ ಹಬ್ಬ ಆಚರಣೆಯಲ್ಲಿ ಶ್ರೀ ಸಿರಿಕಲಾ ಮೇಳ ಬೆಂಗಳೂರು ಮತ್ತು ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ನಡೆದ ಲವಕುಶ ಯಕ್ಷಗಾನ ಎಲ್ಲರ ಗಮನ ಸೆಳೆಯಿತು. ಭಾಗವತರಾಗಿ ಸುಬ್ರಾಯ ಹೆಬ್ಬಾರ್, ಮದ್ದಳೆಯಲ್ಲಿ ಸಂಪತಾಚಾರ್ಯ, ಚಂಡೆಯಲ್ಲಿ ಕಾರ್ತಿಕ್ ಧಾರೇಶ್ವರ ಕಾಣಿಸಿಕೊಂಡರು. ಇನ್ನು ಪಾತ್ರವರ್ಗದಲ್ಲಿ ಶ್ರೀರಾಮನಾಗಿ ಪ್ರಶಾಂತ್ ವರ್ಧನ್, ಶತ್ರುಘ್ನನಾಗಿ ವಿನಯ್ ಹೊಸ್ತೋಟ, ಲವನಾಗಿ ನಿಹಾರಿಕಾ ಭಟ್, ಕುಶನಾಗಿ ಉದಯ್ ಕಡಬಾಳ, ಚಂದ್ರಕೇತುವಾಗಿ ಲೋಕೇಶ್ ಶೆಟ್ಟಿಗಾರ್, ವಾಲ್ಮೀಕಿಯಾಗಿ ಸುಜಯ್ ಕೋಳಿಗಾರ, ಸೀತೆಯಾಗಿ ಸಾಯಿರಾಮ್ ಮಿಂಚಿದ್ರು. ಶ್ರೀಮತಿ ಚಂದ್ರಾವತಿ ಮತ್ತು ಶ್ರೀ ಲಕ್ಷ್ಮಣ ಪೂಜಾರಿ ಅವರ ಸೇವೆಯ ಈ ಯಕ್ಷಗಾನ ಮಹಾಲಕ್ಷ್ಮೀಪುರಂನ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಬಳಿ ನಡೆಯಿತು. ಬೆಂಗಳೂರಿನ ಬ್ಯುಸಿ ಲೈಫ್ನಿಂದ ಸುಸ್ತಾಗಿದ್ದ ಕರಾವಳಿಯ ಮಂದಿ ಈ ಯಕ್ಷಗಾನ ಕಂಡು ಖುಷಿಪಟ್ಟರು. ಅದರಲ್ಲೂ ಉದಯ್ ಕಡಬಾಳರ ಅದ್ಭುತ ನೃತ್ಯ ಎಲ್ಲರ ಗಮನ ಸೆಳೆಯಿತು. ಸ್ವಲ್ಪ ನಿಲ್ಲು. ಸರಿಯಾದ ಮಾರ್ಗದರ್ಶನವನ್ನು ನೀಡಿ ಮುನ್ನಡೆಸಬೇಕಾದ ನಾನು ನಿನಗೆ ಎಚ್ಚರಿಕೆಯನ್ನು ಮೊದಲೇ ಕೊಟ್ಟಿದ್ದೇನೆ. ನನ್ನ ಮಾತನ್ನು ಮೀರಿ ನಡೀತಾ ಇರುವುದು ಗೊತ್ತಿದ್ದೆ. ಹೇಗೆ ಹೇಗೆ ನನ್ನ ತಪ್ಪಾಯ್ತು ಅಂತ. ಯಾಕೆ ತಪ್ಪಾಯ್ತು? ಸ್ವಲ್ಪ ನೀನೊಂದು ಸಣ್ಣ ಮಗುವಾಗುತ್ತೆ, ಹಾಗಾಗಿ ಹೇಳ್ತೇನೆ. ನಾವು ಜ್ಯೋತಿಷ್ಯವನ್ನು ಹೇಳಬಲ್ಲೆವು. ಯಾವುದರಲ್ಲಿ? ಯುದ್ಧ ಕ್ಷೇತ್ರದಲ್ಲಿ ನಡೆಯುವಂತಹ ಯುದ್ಧದಲ್ಲಿ ಏನಾಗಬಹುದು ಎನ್ನುವ ನಿರ್ಣಯವನ್ನು ಕೊಡುವುದಕ್ಕೆ ಸರ್ವಸಮರ್ಥರಾಗಿದ್ದೇವೆ. ಹಾಗಾಗಿ ಇಂತಹ ಹುಟ್ಟು ಮಾತುಗಳೆಲ್ಲ ಬೇಡ. ನೇತ್ರಪ್ರಾಯರಾಗುವುದಕ್ಕೆ ಸೂರ್ಯವಂಶಕ್ಕೆ ನಮ್ಮ ಅಣ್ಣ ರಾಮಚಂದ್ರ ಇದ್ದಾನೆ. ಅವನ ದಾರಿಯಲ್ಲಿ ಸಾಕಾಗ್ತದೆ. ಒಂದು ಯೋಗ್ಯತೆ ಇರುವಂತಹ ವ್ಯಕ್ತಿಯೊಬ್ಬ ಕೇಂದ್ರದಲ್ಲಿ ಇದ್ದಾಗ ಮತ್ತೆ ಬಾಕಿಯವರೆಲ್ಲ ಇರಬೇಕು. ಆದ್ರೆ ಏನು ಆದಷ್ಟು ಸರಿಯಾದದ್ದನ್ನೇ ಕೇಳ್ತೇವೆ. ಸರಿಯಾದದ್ದು ಕೇಳಿದ್ರು ಮಾತ್ರ ಆಗಲಿಲ್ಲ, ಮಾಡಬೇಕಾದ್ರೂ ಸರಿಯಾದದ್ದನ್ನೇ ಮಾಡಬೇಕು. ನಾವು ಸರಿಯಾದದ್ದನ್ನು ಕೇಳಿದ್ಮೇಲೆ ಸರಿಯಾದದ್ದನ್ನೇ ಮಾಡ್ಬೇಕಾಯ್ತಲ್ಲ. ಯಾಕೆ ನೀವು ಸರಿಯಾದದ್ದನ್ನು ಮಾಡ್ತಾ ಇಲ್ಲ ಎನ್ನುವುದಕ್ಕೆ ಉದಾಹರಣೆಯನ್ನು ನಾನು ಕೊಡ್ತೇನೆ. ಏನಾಯ್ತು? ಸರಿಯಾಗಿ ಶತ್ರುಘ್ನನ್ನು ನೀವು ತಿಳಿದುಕೊಳ್ಳೇ ಇಲ್ಲ. ಅಲ್ಲ, ಸರಿಯಾಗಿ ಬೇರೆ ಏನು ಬೇಕಲ್ಲ. ನಿನಗೆ ನಮ್ಮ ಬಗ್ಗೆ ನಮಗೆ ಹೇಳಿಕೊಂಡ ಅಭ್ಯಾಸ ಇಲ್ಲ. ಅದು ನೀನು ಹೇಳಬೇಕು, ನನಗೆ ಗೊತ್ತಾಗಲಿಲ್ಲ. ಆ ಕಾರಣಕ್ಕಾಗಿ ಹೇಳ್ತೇನೆ. ಅವನೀಶರು ಎನ್ನಿಸಿಕೊಂಡಂತಹ ಎಲ್ಲರನ್ನೂ ಗೆದ್ದು ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.